हाँ हाँ हाँ। हरे कृष्णा, हरे कृष्णा, कृष्णा कृष्णा, हरे हरे, हरे राम, राम राम, हरे हरे। हरे कृष्णा मातेग्ला स्वागत श्रीमद् भागवतम ಎರಡನೇ ಸ್ಕಂದ ನಾಲ್ಕನೇ ಅಧ್ಯಾಯ ಮೂಜಿಬಕ 4ನೇ ಶ್ಲೋಕ. ಹರೇ ಕೃಷ್ಣ. ಪಪ್ರಶ ಕ್ಷೇಮಂ ಏವಾರ್ಥಂ ಯನ್ಮಾಂ ಪೃಚ್ಛತ ಸತ್ತಮ ಕೃಷ್ಣಾನುಭಾವ ಶ್ರವಣೆ ಶ್ರದ್ಧದಾನೋ ಮಹಾಮನ ಸಂಸ್ಥಾಂ ವಿಜ್ಞಾಯ ಸನ್ಯಸ್ಯ ಕರ್ಮತ್ರೈವರ್ಗಿಕಂ ಚ ಯತ್ ವಾಸುದೇವ ಭಗವತಿ ಆತ್ಮಭಾವಂ ದೃಢಂ ಗತಃ. अनुवाद बुक भावार्थ by His Divine Grace अभय चरणारविंद भक्ति वेदांत स्वामी शील प्रभुपाद शीला प्रभुपाद की जय. ಹೇ ಮಹಾಮುನಿಗಳೇ, ಭಗವಾನ್ ಕೃಷ್ಣನ ಸ್ಮರಣೆಯಲ್ಲಿ ನಿರಂತರವಾಗಿ ಮಗ್ನನಾಗಿದ್ದ ಮಹಾತ್ಮನಾದ ಪರೀಕ್ಷಿತ್ ಮಹಾರಾಜನು ತನ್ನ ಆಸನ್ನ ಮರಣವನ್ನು ಮುಂದಾಗಿ ತಿಳಿದುಕೊಂಡ. ಕಾಮ್ಯಕರ್ಮಗಳಾದ ಧರ್ಮ ಅರ್ಥ ಕಾಮಗಳನ್ನು ತ್ಯಜಿಸಿ ತನ್ಮೂಲಕ ಕೃಷ್ಣನಲ್ಲಿ ಸಹಜ ಪ್ರೇಮವನ್ನು ಅಚಲವಾಗಿ ಸ್ಥಾಪಿಸಿ ನೀವು ನನ್ನನ್ನು ಕೇಳುತ್ತಿರುವಂತೆ ಈ ಎಲ್ಲ ಪ್ರಶ್ನೆಗಳನ್ನು ಕೇಳಿದೆ. ಎಸ್. ಅನುವಾದದ ಮನೋಲಿರುವನ್ನಾಗ ಪರೀಕ್ಷಿತ್ ಮಹಾರಾಜ ಕೃಷ್ಣನ ಸ್ಮರಣೆ ಟೋಟಲಿ ಮಗ್ನರಾದಿತ್ಯಗೆ ಅಂಚಾದುಪ್ಪನಾಗ ಆರ್ ಪರೀಕ್ಷಿತ್ ಮಹಾರಾಜ್ ಕೃಷ್ಣನ ಸ್ಮರಣೆ ಟೋಟಲಿ ಇನ್ವಾಲ್ವ್ ಆದಿತ್ಯರು ಬಕಾರೇಗ ಅರ್ನ ಮರಣ ಅರ್ನ ಸಾವು ಅವರಿಗೆ ಫಸ್ಟಿಗೆ ಗೊತ್ತಿತ್ತು. ನನಗೆ Prabhupada Banpini, Parikshit Maharaj was knowing that he is having 7 good days. Prabhupada Banpanaga, Parikshit Maharaj Gotitan Garu, 7 ದಿನ ಬದುಕುವಿರುವನು. ಆನ ನಂಕ ನಮ್ಮ 7 ಸೆಕೆಂಡ್ ಬದುಕುವ ಒಂದು ಗ್ಯಾರಂಟಿ. ಆನ ನಮ್ಮ ಇಂಜಮನ್ ಪೋವನ್ನಾಗ ನನ್ನ ನಮ್ಮ 700 ವರ್ಷ ಬದುಕುವ ಬಂದಿನ ನಮ್ಮ ಮೈಂಡ್ ಸೆಟ್ ಒಂದು ನಂಕಲ ಪರೀಕ್ಷಿತ್ ಮಹಾರಾಜ್ ಒಪ್ಪನ ವ್ಯತ್ಯಾಸ. ಮರಣ ಪಂದು ಬರ್ಪಿನತ್ತು ಎನಿ ಮೂಮೆಂಟ್ ಬರು ಮರಣ ನಮ್ಮ ರೆಡಿಯಾದ ಪೋಡಿಗೆ ಮರಣ ನಮ್ಮ ಎಂಚ ಸ್ವೀಕಾರ ಮನ್ಪುನು ಎಂಚಿನ ಬನ್ನಾಗ ಹೆಚ್ಚಿನ ತಗೊಳ್ ಸೈನಾಗ ಪೋಡಿ ತಗೊಳ್ತುಲೆ ಮೋನೆ ಮತ್ತೆ ಎಂಚಪ್ಪುಂಡು ಸೈನಾಗ ಟೋಟಲಿ ತೆಲ್ತು ಸೈ ಓಡಿಗೆ ತೆಲ್ತು ದೇಪ ಸೈಯರಾಪಿನಿ ನಾರದ ಮುನಿ ಬಂದ್ಬಿನಿ ಭಕ್ತಾಗ ನಾ ಜೀವೋವಾ ನಾ ಮರೋವಾ ಆಯ್ ಮೂಲಿತನಲ್ಲಿ ಒಂಜೆ ಆಯ್ ವೈಕುಂಠದಲ್ಲಿ ಒಂಜೆ ಅಂಚಾದ ನಾ ಜೀವೋವಾ ನಾ ಮರೋವಾ ಜೀವಂತ ಮೂಲಿತನಲ್ಲಿ ಒಂಜೆ ಸೈತನಲ್ಲಿ ಒಂಜೆ ಬನ್ನಾಗ ಟೋಟಲಿ ಭಗವಂತನ ಸ್ಮರಣೆ ಒಳ್ಳೆ ಅಂಚಾದ ಸೈನಾಗ ಹೆಚ್ಚಿನ ಎಂಜ ಮನ ಎಂಜ ಪೋಡಿ ಸೈಪೆ ದಾವಣ್ಣ ನಮ್ಮ ರೆಡಿ ಇಜ್ಜ ಆಣ ನಮ್ಮ ಮನಸ್ಸು ಎಂಜ ಬನ್ನಾಗ ಎಸ್ ಎಂಗಿತ ಪ್ರಾಯ 30 ವರ್ಷ ನನ್ನ ಒಂಜಿ 5 ವರ್ಷ ಬದುಕುವೆ 55 ವರ್ಷ ಬದುಕುವೆ 85 ಮೂಟ ಬದುಕುವೆ ಐಜಿ ಸರ್ ಲಾಸ್ಟ್ 2021 ಎನ್ನೋರ ಕ್ಲಾಸ್ಮೇಟ್ ಐ ಬಾಡಿ ಬಿಲ್ಡರ್ ಎಲ್ಲಿಯ ಪ್ರಾಯ ಪಜಿ ಎಲ್ಲಿಯ ಪ್ರಾಯ ಆಯೆ ತೀರ್ಬೋಯ್ ಕೊರೋನಾ ಅಂಜ ಪಂಡ್ರೆ ಆಫೀಸ್ ದಾಲ ಏರ್ ಇತ್ತ ಎಂಜಲ್ ಮನ ಕೊರೋನಾ 20 ವರ್ಷದಾಗಲ ತೀರ್ಬೋತೇರು 25 ತೀರ್ಬೋತೆ 30 ತೀರ್ಬೋತೆ ಅಂಚಾದ್ ಪೌಲ ನಮ್ಮ ಕೈ ಟೀಚ್ ನಮ್ಮ ಎನ್ನೂನು ಒಂದು ನಮ್ಮ ಮೂರ್ಖದನ ಆಡ ಪರೀಕ್ಷಿತ್ ಮಹಾರಾಜ್ ಗೊತ್ತಿತ್ತು 7 ದಿನ ನಾನು ಉಪ್ಪುವೆ ಬಂದು ಅಂಚಾದ್ ಫುಲ್ ರೆಡಿ ಆತೇರಾರ್ ಟೋಟಲಿ ಕೃಷ್ಣನ ಸ್ಮರಣೆ ಉಲ್ಲೇರಾರ್. ನೆಕ್ಸ್ಟ್ ಕಾಮ್ಯ ಕರ್ಮಗಳಾದ ಧರ್ಮ ಅರ್ಥ ಕಾಮ ತ್ಯಜಿಸಿ ತನ್ಮೂಲಕ ಕೃಷ್ಣನಲ್ಲಿ ಸಹಜ ಪ್ರೇಮ ಅಚಲವಾಗಿ ಸ್ಥಾಪಿಸಿ. ಕಾಮ್ಯ ಕರ್ಮ ಮಾಡಿದಾದ ಬಂದಾಗ ಧರ್ಮ ಅರ್ಥ ಕಾಮ ಮೋಕ್ಷ. ಪ್ರಭುಪಾದ ಬಂದ್ಬಿನಿ ಒಂದು ವೇದಡು ಪುನುಂದ್ವೆ ಧರ್ಮ ಅರ್ಥ ಕಾಮ ಮೋಕ್ಷ ಒಂದು ಹೆಂಚಿನ ಬಂದಾಗ ಯೂಸರ್ ಮಾಡಿಲ್ ಬಂದಾಗ ನಿಕ್ಲಿತ ಒಂಜಿ ಫ್ರಿಜ್ ಇದೆ ತುಂಬ ನಿಕ್ಲಿಗ ಹೌ ಟು ಯೂಸ್ ಬಂದಿನ ಒಂಜಿ ಇನ್ಸ್ಟ್ರಕ್ಷನ್ ತಿಕ್ಕೊಂಡು ಓವೆ ಟಿವಿ ಇದೆ ತೊನ್ಲೆ ಫ್ರಿಜ್ ವಾಷಿಂಗ್ ಮಿಷಿನ್ ಓಲ ಎಲೆಕ್ಟ್ರಾನಿಕ್ ಐಟಮ್ ನಿಕ್ಲಿಗೆ ಮೊಬೈಲ್ ತೊನಾಗಲ್ಲ ನಿಕ್ಲಿಗೆ ತಿಕ್ಕೊಂಡು ಅಂಚೆನೆ
ವೇದಾಡೆ ಇವು ಎಂಚ ಉಪ್ಪೋಡು ಬಂದ್ಬಿನ ನಮ್ಮ ಈ ಮೆಟೀರಿಯಲ್ ವರ್ಲ್ಡ್ ಎಂಚ ಉಪ್ಪೋಡು ಅಂಚೆ ಈ ಧರ್ಮ ಅರ್ಥ ಕಾಮ ಮೋಕ್ಷ ಒಂದು ಹೈಯೆಸ್ಟ್ ಹತ್ ಅವನು ಯೂಸರ್ ಮೋಡಿಲ್ ಇರ್ತಿಲ್ಲ ಅವೇನ್ ನಮ್ಮ ತ್ಯಜಿಸೋಡಿಗೆ ದೇವನ ಒಂದು ಪರ್ಮನೆಂಟ್ ಪ್ಲೇಸ್ ಹತ್ ಮೂಲ ಉಪ್ಪೇರೆ ಎಂಚ ಉಪ್ಪೇರೆ ಅಂತ ಐಟುಂಡು ವೇದಾಡ್ ಆನ ಒಂದು ಪರ್ಮನೆಂಟ್ ಪ್ಲೇಸ್ ಹತ್ ಒಂದು ಜೈಲ್ ಭೌತಿಕ ಲೋಕ ಬಂದಾಗ ಜೈಲ್ ಅಂಚ ಜೈಲ್ ನಮ್ಮ ಪರ್ಮನೆಂಟ್ ಆದ ಪೆರವಲ್ಲಿ ನಮ್ಮ ಪಿದೆ ಬರೋಡು ಜೈಲ್ ಪಿದೆ ಬರ್ಬಿನ್ ಮನ ವೈಕುಂಠ ಹೋಗ್ಬಿನ್ ಅಂಚ ಪರೀಕ್ಷೆ ಮಹಾರಾಜ್ ಗೊತ್ತಿನ ಆಧಾರ ಮಂತ್ರಿ ಧರ್ಮಾರ್ಥ ಕಾಮ ಉನೇನು ತ್ಯಜಿಸಿರು ತನ್ಮೂಲ ಕೃಷ್ಣನ ಸಹಜ ಪ್ರೇಮ ತೊಲೆ ಅಲ್ಟಿಮೇಟ್ ಎಂಚಿನ ಬಂದಾಗ ನಮ್ಮ ಪ್ರೇಮ ಸ್ಟೇಜಿಗೆ ಬರೋಡು ಎಸ್ ಇತ್ತೆ ಭಾವಾರ್ಥ ಪೋಯಿ ಭಾವಾರ್ಥ ಮಸ್ತ್ ಡೀಟೇಲ್ ಆದ ಪ್ರಭುಪಾದ್ ಬಂತೇವೆ ಧರ್ಮ ಅರ್ಥ ಕಾಮಗಳೆಂಬ ಮೂರು ಕ್ರಿಯೆಗಳು ಈ ಲೌಕಿಕ ಪ್ರಪಂಚದಲ್ಲಿ ಅಸ್ತಿತ್ವವಾಗಿ ಹೋರಾಡುತ್ತಿರುವ ಬದ್ಧಾತ್ಮರಿಗೆ ಸಾಮಾನ್ಯವಾದ ಆಕರ್ಷಣೆಗಳು. ಈ ಭೌತಿಕ ಲೋಕಗಳು ನಮ್ಮ ಮಾತ ಬದ್ಧ ಜೀವಿ ಬದ್ಧಾತ್ಮೇರು ಅಂಚಾದ ನೆತ್ತಮಿತ್ತ ಆಕರ್ಷಣೆ ಇರುವಂಜಿ ಜ್ಯೋತಿಷರಡು ಬೋಲೆ ಅರ್ವನ್ ಪೇರು ಒಂದು ಪೂಜೆ ಬಂತಂದ ಒಂದು ಲಾಭ ದೇಕೊಂಡು ದೇವಸ್ಥಾನ ಬೋಲೆ ಅರ್ಚಕೆಲ್ಲ ಬಂದ್ಬಿನಿ ಒಂದು ಒನ್ ಪ್ಲೇಸ್ ಸ್ವರ್ಗ ಲೋಕ ಒಂದು ಮಾತು ಎಂಚ ಬಣ್ಣ ಧರ್ಮ ಅರ್ಥ ಕಾಮ ಮೋಕ್ಷ ಒಂದು ಎಷ್ಟಾತ್ ಇಂಚ ಬನ್ನಾಗ ಜಾಸ್ತಿ ಪುಣ್ಯ ಮಂತಂಡ ಉನ್ನತ ಲೋಕ ಬೋಲಿ ಒಂದುಲ ಉಂಡು ವೇದಾಡು ಬ್ರಹ್ಮಲೋಕ ಬೋಲಿ ಮಹಾರ್ಲೋಕ ಜನಲೋಕ ತಪಲೋಕ ಸ್ವರ್ಗಲೋಕ ಇಂಚಿನ ಲೋಕ ಬೋಲಿ ಮೂಲು ಜಾಸ್ತಿ ಇಂದ್ರಿಯ ಸುಖ ಅನ್ಬೋಲಿ ಆಂಡ ಅಲ್ಟಿಮೇಟ್ ಎಂಚಿನ ಬನ್ನಾಗ ನಮ್ಮ ಟೈಮ್ ಮುಗಿಬೇಟಿಗೆ ನಮ್ಮ ಬೊಕ್ಕ ವಾಪಸ್ ನಮ್ಮ ಪುಟ್ಟೋಡೆ ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನ ಅರ್ಜುನ ಎಂಚ ಬನ್ನಾಗ ಐತೆ ನಿಕ್ಲಾ ಮಗೆ ನಮಗೆ ಅಮೇರಿಕಾ ಉಲ್ಲೆ ನಿಕ್ಲೆ ಲೆಪ್ಪೆ ಅಮೇರಿಕಾ ಬಲೆ ನಿಕ್ಲೆ ವೀಸಾ ಮಂತ್ ಕೊರ್ಪೆ ನಿಕ್ಲೆ ಪಾಸ್ಪೋರ್ಟ್ ಮಂತ್ ಕೊರ್ಪೆ ನಿಕ್ಲೆ ಆಜಿ ತಿಂಗಳ ವೀಸಾ ನಿಕ್ಲೆ ಆಜಿ ತಿಂಗಳು ಮಾತ್ರ ಉಂತಾರೆ ಆಪಿನಿ ಆ ತಿಂಗಳ ಬಿಡಿ ನಿಕ್ಲು ವಾಪಸ್ ಊರಿಗೆ ಬರೋಡು ಅಂಚನೆ ಈ ಧರ್ಮಾರ್ಥ ಕಾಮ ಮೋಕ್ಷ ಒಂದು ದಸ ಬಂದಾಗ ಎಡ್ಡೆ ಆತ್ ಜೈಲು ಬೇರೆ ಓಕೆ ಎಡ್ಡೆ ಅಣ್ಣ ಜೈಲು ಪಿದೆ ಬರ್ರ ಎಡ್ಡೆ ಆಯ್ತು ಜೈಲು ಪಿದೆ ಬನ್ನ ವೈಕುಂಠ ಬೇರೆ ಆಪಿಸಿ ಅಂದ್ರೆ ಬದ್ಧಾತ್ಮರಿಗಾದ ಮನದಲ್ಲಿ ಮೂಲ ಅಸ್ತಿತ್ವವಾಗಿ ಹೊರಡುತ್ತಿರುವ ಬದ್ಧಾತ್ಮ ಸಾಮಾನ್ಯವಾದ ಆಕರ್ಷಣೆಗಳು ವೇದಗಳಲ್ಲಿ ವಿಧಿಸಲಾದ ಇಂತಹ ನಿಯಂತ್ರಿತ ಕ್ರಿಯೆಗಳನ್ನು ಜೀವನದ ಕರ್ಮಕಾಂಡಿಯ ಕಲ್ಪನೆ ಎಂದು ಕರೆಯಲಾಗಿದೆ. ಎಸ್ ಇತನಿಗಳಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಫಸ್ಟ್ ಇದು ಇಂದ್ರಿಯ ಸುಖ ಬಂದಾಗ ಸೆನ್ಸ್ ಇಂದ್ರಿಯ ಸುಖ ಬಂದಾಗ ಪ್ರಾಣಿ ಲಾಗ ಉಪ್ಪುನಾಯಿ ಒಂದು ಮಾತದಾದ ಅನ್ಬೇನಿ ಧರ್ಮಾರ್ಥ ಕಾಮ ಮೋಕ್ಷ ಗೊತ್ತುಜಿ ವೇದದ ಬಗ್ಗೆ ಗೊತ್ತುಜಾಯ್ ಒಂದು ಫಸ್ಟ್ ಇಂದ್ರಿಯ ಸುಖ ಸ್ಟೇಜ್ ಫಸ್ಟ್ ಸ್ಟೇಜ್ ನೆಕ್ಸ್ಟ್ ಬರ್ಬಿನಿ ಕರ್ಮಕಾಂಡ ಸ್ಟೇಜ್ ಐ ಬೆಟರ್ ಇಂಬೇರ್ದು ಏರ್ದು ಇಂದ್ರಿಯ ಸುಖ ಅನ್ಪುನ ಹಿಡ್ದು ಬೆಟರ್ ಆಯ್ ಆನಲ್ಲ ಒಂದು ಹೈಯೆಸ್ಟ್ ಹತ್ತು ನೆಟ್ ಎಂಚಿನ ಬಂದಾಗ ಆಯ್ ಒಂಚೂರು ದೇವರ ಮಾತ ಒಂಚೂರು ಪೂಜೆ ಮನ್ಪರ ಸ್ಟಾರ್ಟ್ ಮನ್ಪು ಇಂಜ ಮಂದ ಮಿಂಚ ದಿಕ್ಕು ಇಂಚ ಮಂದ ಮನ್ಪು ಉದಾಹರಣೆ ಅಂಚ ಒಂದು ನೆಕ್ಸ್ಟ್ ಸ್ಟೇಜ್ ಕರ್ಮಕಾಂಡ ಆಯ್ತ ನೆಕ್ಸ್ಟ್ ಸ್ಟೇಜ್ ಕರ್ಮಯೋಗ ಐದು ರಡ್ಡು ಬರ್ಕೊಂಡು ಒಂಜಿ ಸಕಾಮ ಕರ್ಮಯೋಗ ಒಂಜಿ ನಿಷ್ಕಾಮ ಕರ್ಮಯೋಗ ಆಯ್ ಕರ್ಮಿ ಉದಾರ ಕರ್ಮಯೋಗ ಬನ್ನಾಗ ಅವ್ರು ದೇವರನ್ನ ಆಡ್ ಬಂದೆ ಸಕಾಮ ಕರ್ಮಯೋಗಿ ಬನ್ನಾಗ ದಾದ ಒಂದು ನೊಲ್ಲೆ ಆಗಿತ್ತು ಒಂಜಿ ಸಾರ ಕುಕ್ಕು ఆయన తోటుడాండ ಒಂಜೇನು ಕೊರೊಂದುಲ್ಲೆ ಅವು ಸಕಾಮ ಕರ್ಮಯೋಗಿ ಹೊರ್ಮೋನೋದು ಸಂಪದೊಂಬ ಆಯ ಇಂದ್ರ ಸುಖ ಯೂಸ್ ಮಾಡೋದಿಲ್ಲ ಆನ ಒಂಜಿ ಆನಲ್ ದೇವರೇ ಕೊರೊಂದುಲ್ಲೆ ಆಯ ಸಕಾಮ ಕರ್ಮಯೋಗಿ ಆಯ್ಗೆ ಫಲಡ್ಲ ಆಸಕ್ತಿ ಉಂಡು ಕೆಲಸಡ್ಲ ಆಸಕ್ತಿ ಉಂಡು ನೆಕ್ಸ್ಟ್ ನಿಷ್ಕಾಮ ಕರ್ಮಯೋಗಿ ಆಯ್ ಒಂಜಿ ಸಾರಲ್ನ ಭಗವಂತ ಕೊರಪೆ ಆಯ್ಗ ಫಲಡ ಆಸಕ್ತಿ ಇಜ್ಜಿ ಕೆಲಸದ ಆಸಕ್ತಿ ಉಂಡು ಅಂಚ ಒಂದು ಕರ್ಮಯೋಗಿ ಫಸ್ಟ್ ಇಂದ್ರ ಸುಖ ನೆಕ್ಸ್ಟ್ ಕರ್ಮಕಾಂಡಿ ನೆಕ್ಸ್ಟ್ ಕರ್ಮಯೋಗ ನೆಕ್ಸ್ಟ್ ಬರ್ಬಿನ್ ಜ್ಞಾನ ಯೋಗ ಕರ್ಮಿ ಬಂದಾಗ ಎಂಚ ಬಂದಾಗ ಆಯ್ದು ಮಲ್ಲ ಇಲ್ಲಿ ಗಟ್ಟುನ್ನ ಮಸ್ತ್ ಕಾಸ್ಮ ಮುಂದು ಮಾತು ಹೆಚ್ಚು ಆನಲ್ ಒಂಚೂರು ದೇವೇರ್ನ ಚೂರು ಕಾಣೋದಿಲ್ಲ ನೆಕ್ಸ್ಟ್ ಜ್ಞಾನಿಗೆ ಗೊತ್ತಾತನು ದಾದ ಬಂದಾಗ ಯಾನು ದೇಹಾತ ಆತ್ಮ ಒಂದು ಈ ಲೋಕ ಮೆಟೀರಿಯಲ್ ವರ್ಲ್ಡ್ ಟೆಂಪರರಿ ಗೊತ್ತಾತನ ಆ ಜ್ಞಾನದ ಮೂಲಕ ದೇವರನ್ನು ತಿರಿಯೋ ನೋಡೋದು
ಅವಳು ಒಂಜಿ ಟೈಪದ ಇಂದ್ರಿಯ ಸುಖ ದಬನ್ನಾಗ ಕಂಪ್ಲೀಟ್ ಆಯೇ ಭಗವಂತನ ಸೇವೆಗೆ ಫಿಕ್ಸ್ ಆತಿಜೆ ಆಯ್ಕೆ ಬಂದಾಗ ಹಿಂಗೆ ಜಾಸ್ತಿ ಜ್ಞಾನ ಹಿಂಗೆ ಮಲ್ಲ ಜ್ಞಾನಿ ಆಗ್ಬಿಡೋದು. ನೆಕ್ಸ್ಟ್ ಬರ್ತೀನಿ ಯೋಗಿ. ಯೋಗಿ ಬಂದಾಗ ಆಯ್ಕೆ ಸಿದ್ಧಿ ಪಡೆಯೋಣ ಅನಿಮಲ್ ಆಗಿ ಇಂಚಿನ ಸಿದ್ಧಿ ಉಂಡು ಬೇತೆ ಬೇತೆ ಲೋಕ ಕೋಪಿನ ಇಚ್ಛೆ ಹಿಂಗೆ ಎಲ್ಲಿ ಆಪಿನ ಮಲ್ಲ ಆಪಿನ ಇಂಚಿನ ಸಿದ್ಧಿ ಇಚ್ಛೆ ಅವು ಯೋಗಿ. ನೆಕ್ಸ್ಟ್ ಬರ್ತೀನಿ ಭಕ್ತಿ ಅಂಚ ನಿಗುಲು ತುಲೆ ಓಲ್ಪಡ್ದು ಇಂದ್ರಿಯ ಸುಖ ಸ್ಟೇಜ್ ಕರ್ಮಕಾಂಡ ಸಕಾಮ ಕರ್ಮ ನಿಷ್ಕಾಮ ಕರ್ಮ ಜ್ಞಾನಿ ಬೊಕ್ಕ ಯೋಗಿ ಒಕ್ಕ ಬರ್ಪಿನಿ ಲಾಸ್ಟ್ ಬರ್ಪಿನಿ ಭಕ್ತಿ ಅಂಚ ಅದೊಂದು ಹೈಯೆಸ್ಟ್ ಭಕ್ತಿ ಅಂಚ ಇಂಥ ನಿಯಂತ್ರಿತ ಕ್ರಿಯೆಗಳನ್ನು ಜೀವನದ ಕರ್ಮಕಾಂಡಿಯ ಕಲ್ಪನೆ ಎಂದು ಕರೆಯಲಾಗಿದೆ. ಗೃಹಸ್ಥಾಶ್ರಮಿಗಳು ಇಹದಲ್ಲಿಯೂ ಪರದಲ್ಲಿಯೂ ಗೃಹಸ್ಥನಕಲು ಮೂಲ ಭೌತಿಕ ಲೋಕಗಳ ಪರವನ್ನಗ ಆಧ್ಯಾತ್ಮಿಕ ಲೌಕಿಕ ಭೋಗಗಳನ್ನು ಅನುಭವಿಸುವುದಕ್ಕಾಗಿ ಮಾತ್ರ ಸಾಮಾನ್ಯ ನಿಯಮಗಳನ್ನು ಪಾಲಿಸಲು ಸೂಚಿಸಲಾಗಿದೆ. ಬಹುಪಾಲು ಜನ ಈ ಕ್ರಿಯೆಗಳಿಂದ ಆಕರ್ಷಿತರಾಗಿದೆ. ಹೆಚ್ಚಿನ ತಗಲಿಗೆ ಧರ್ಮಾರ್ಥ ಕಾಮ ಮೋಕ್ಷ ಆಕರ್ಷಣೆ ಹಾಕೊಂಡು ಆಧುನಿಕ ದೈವರಹಿತ ನಾಗರಿಕತೆಯಲ್ಲಿ ಕೂಡ ಜನರು ಧಾರ್ಮಿಕ ಭಾವನೆಗಳಿಲ್ಲದೆ ಅರ್ಥ ಕಾಮಗಳಲ್ಲಿ ಹೆಚ್ಚಾಗಿ ಆಸಕ್ತರಾಗಿದ್ದಾರೆ. ತೊಲೆ ದೈವರಹಿತ ಮನಗ ದೇವರಹಿತದಿನ ಸಿವಿಲೈಸೇಷನ್ ನಾಗರಿಕತೆ ಪ್ರೆಸೆಂಟ್ ಸಿವಿಲೈಸೇಷನ್ ನಾವು ಎప్పుడు ಗಾಡ್ಲೆಸ್ ಸಿವಿಲೈಸೇಷನ್ ಅಂಚಾಕ್ಲೇದ ಅರ್ಥ ಬೊಕ್ಕ ಕಾಮ ಅರ್ಥ ಬನ್ನ ಕಾಸು ಕಾಮ ಬನ್ನಗ ಇಂಕ ಅವು ಬೋಡು ನೆಟ್ಟೆ ಆಸಕ್ತಿ ಜನಕ್ಲೆ. ಪ್ರಪಂಚದ ಮಹಾಸಾಮ್ರಾಟನಾಗಿ ಪರೀಕ್ಷಿತ್ ಮಹಾರಾಜ ವೇದದ ಕರ್ಮಕಾಂಡಿಯ ನಿಯಮಗಳನ್ನು ಪಾಲಿಸಬೇಕಾಗಿತ್ತು. ಕರ್ಮಕಾಂಡಿಯ ನಿಯಮ ಪರೀಕ್ಷಿತ್ ಮಹಾರಾಜಲ ಪಾಲನೆ ಮಾಡ್ತಾರೆ ಆಂಡ. ಆದರೆ ಶುಕಮುನಿಗಳ ಕಿಂಚಿ ಸಂಘದಿಂದ ದೇವತ ಪುರುಷನಾದ ವಾಸುದೇವ ಭಗವಾನ್ ಕೃಷ್ಣನೇ ಸರ್ವಸ್ವ ಪರಿಪೂರ್ಣ ಅರಿತುಕೊಂಡು ಆಂಡ ಏರ್ನ ಸಂಗಡು ಶುಕಮುನಿನ ಸಂಗಡು ಕರ್ಮಕಾಂಡಿಯ ಒಂದು ದದಾನ್ಪಿನಿ ಪರೀಕ್ಷಿತ್ ಮಹಾರಾಜಲ ನಿಯಮನ ಪಾಲನೆ ಮಾಡ್ತಾರೆ ರಿಜೆಕ್ಟ್ ಮಂದಿಜೆ ಆಂಡ ಅರಿಗ ಏರ್ನ ಸಂಗಾಡ ಶುಕಮುನಿನ ಸಂಗಾಡ್ಗ ಆ ಕೃಷ್ಣನೇ ಸರ್ವಸ್ವ ಒಂದು ಅರಿಗೆ ಗೊತ್ತಾಣಿಗೆ ಅವನಲ್ಲಿ ಆ ಜನ್ಮ ಸಹಜ ಪ್ರೇಮವನ್ನು ಹೊಂದಿದ ತುಲೆ ಪ್ರೇಮ ಇತ್ತು ಕೃಷ್ಣನ ಮೆತ್ತು. ಹೀಗೆ ವೇದದಲ್ಲಿ ಹೇಳಿದ ಎಲ್ಲಾ ಕರ್ಮಕಾಂಡಿಯ ಕ್ರಿಯೆಗಳನ್ನು ತ್ಯಜಿಸಿ ಅವನಲ್ಲೇ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸಿದ ಅಂಚದ್ದಾದಂತೆ ಈ ಕರ್ಮಕಾಂಡ ಮಾತನ್ನು ತ್ಯಜಿಸೆರಾನ್ ಇದು ಎಂಚಿನ ಬಂದಾಗ ಅರ್ಚಕರಣ ಮನ್ಪುನ ಅವಮಾನ ಕರ್ಮಕಾಂಡಿಯ ಕೃಷ್ಣ ಬಗ್ಗೆ ಉನ್ನತ ಮಟ್ಟ ಪೋತಿನಾಗ್ಲೇ ಕರ್ಮಕಾಂಡ ಫಾಲೋ ಮನ್ಪೊಂದು ಅಂಚಾದ ಪರೀಕ್ಷಿತ್ ಮಹಾರಾಜ ಕರ್ಮಕಾಂಡಿಯ ಒಂದೇನು ಮಾತ್ರ ತ್ಯಜಿಸಿಯರಿಗೆ ಅನೇಕ ಜನ್ಮಗಳ ಅನಂತರ ಜ್ಞಾನಿಯಾದನು ಇಂಥ ಪರಿಪೂರ್ಣ ಸ್ಥಿತಿಯನ್ನು ಗಳಿಸುತ್ತಾನೆ. ಜ್ಞಾನಿ ಎಂಚ ಬಣ್ಣಗ ಮಸ್ತ್ ಲೈಫ್ ಬಹುನಾಂ ಜನ್ಮನಾಮಂತೆ ಜ್ಞಾನಮಾನ ಪ್ರಪದತೆ ವಾಸುದೇವ ಸರ್ವಮಿತಿ ಸಹಮಾತ್ಮ ಸುದುರ್ಲಭ. ನಿಕ್ಕೇನು ಎಕ್ಸಾಂಪಲ್ ಬಂದ್ತಾರೆ ಒಂದು ಶ್ರೀಲ ಭಕ್ತಿ ಸರ್ವದೇವ ಠಾಕೂರ್ ಮನ್ಪಿನ ಎಕ್ಸಾಂಪಲ್ और ये पोसा मदमे आपे मदमे आगा बोड़ेदी एप्पल बोबी आना इमे बोबुजे इंचमन्नागा मामन इलाग जास्ती बोबुजे रेच्चाद इते इंकेने एन्नोंजी एग्जांपल बंदिनी यान इल्लियोपनागा ಒಂಜಿ ನೈಟ್ಲ ಎನ್ನ ಅಪ್ಪ ಅಮ್ಮನ ಇಲ್ಲಡ್ಕುಲು ಒಂದಿಜ ಫಂಕ್ಷನ್ ಇತ್ತನ ಪೋಪೇರ್ ಬರ್ಪೇರ್ ಫಂಕ್ಷನ್ ದ ಟೈಮ್ ಪೋಪೇರ್ ಬರ್ಪೇರ್ ಅವಳು ಕುಲು ಒಂದಿಜ ಅಂಚ ಇಮೇಲೆ ಮಂತೆ ಇಮೇಗ ಆಲ್ ಪೋತಲ್ ಅಪ್ಪೆಲ್ ಹಿಡಿದ ಫಂಕ್ಷನ್ ಆಲ್ ಪೋತಲ್ ಇಮೇ ಪೋತಿಜಿ ಇತ್ತ ಚೇಂಜ್ ಆತನ್ ತುಂಬು ಇಂಚ ಟ್ರೆಂಡ್ ಇತ್ತನ್ ಅಂಚ ಆಯ್ ಫಂಕ್ಷನ್ ದ ಕಾಣೆ ಪೋಪೆ ಕಾಣೆ ಪೋದು ಅಕ್ಲ ಇಲ್ಲದಲ್ಲಿ ಒಂಜಿ ಬಸ್ ಸ್ಟ್ಯಾಂಡ್ ಉಂಟು ಆ ಪ್ಲೇಸ್ ರೀಚ್ ಆಪೆ ಅಡೆ ಮುಂಟು ಗೊತ್ತು ನಾಯಿ ಬಸ್ ಸ್ಟ್ಯಾಂಡ್ ಮುಂಟ ಬೊಕ ಇಲ್ಲ ಹೋಯರ್ ಎಂಚ ಬಂದಾಗ ಕಟ್ಟ ಪುಣ್ಯಾದ ಮತ ಬೋರ್ಡ್ ಅವು ಆಯ್ ಗೊತ್ತು ಎಂಚ ಬಂದಾಗ ದುಮ್ಮದ ಇಲ್ಲ ಮತ ಅಂಚ ದೇನ್ ಅಮ್ಮನ ಇಲ್ಲ ಅಂಚನೆ ಜತದ ಒಂಜಿ ಸಾಧಾರಣ ಮಸ್ತ್ ಪೋಯರ್ ಅಂಚ ಇಮೇಗ ಅವು ಪೋಯರೆ ಗೊತ್ತು ಇಮೇದ ಮಂದಿ ಬಸ್ ಸ್ಟ್ಯಾಂಡ್ ಕುಲ್ಲಿ ಇಮೆ ಮಾಮನ್ನಗಲ ಫೋನ್ ಬಂದಿಜೆ ಬೋಡಿದಿಗಲ ಫೋನ್ ಬಂದಿಜೆ ಯಾನು ಎನ್ನ ಪ್ರಯತ್ನ ಪೋಪೆ ಕುಲ್ಲಿಯೆ ಬಯ್ಯ ಒಂಜಿ ಮೂಜಿ ಗಂಟೆ ಅನಾಗ ಮೂಜರ ಅನಾಗ ಪೆತ್ತ ಬಕ ಎರುಲು ಆಯ್ ಗೊತ್ತುಂಡು ಎನ್ನ ಮಾಮನ್ನ ಪೆತ್ತ ಬಕ ಎರುಲು ಅದಾದಂತೆ
ಒಂಜಿ ಎರುತ ಬೀಲೋನು ಪತ್ತೊಂಡೆ ಗಟ್ಟಿ ಪತ್ತೊಂಡೆ ಎಸ್ ಪಿದಡಿ ಎರುದ ಅಂತಂಡು ಬಲಿಪ್ ಸ್ಟಾರ್ಟ್ ಆನ್ ಬಲಿಪ್ನಾಗ ಇಮನ್ ಒಯ್ದೊಂದು ಹೋಗೊಂಡು ಇಮನ ಕಾರ್ ಕೈಟ್ ಮಾತ ನೆತ್ತೆರ್ ಬರೋದೊಂದು ಪಾಟ್ 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 ಕಾಗೊಂದು ನಾಣಲ ಬುಡ್ತುಜೆ ಜ್ಞಾನಿ ಅಂಚಗೆ ಎನ್ನ ಪ್ರಯತ್ನ ಏನ್ ಮನ್ಪ ಅಂಚ ಸೀದಾ ಹೋಗ್ಬೋದು ఆయన మామన్న ఇల్లు తలపబోదు ఉంటు అప్పక జనకులు మాత పెద్ద కల్వే ఎరు కల్వే నువ్వు ఆ కెరసాడు మంతేరు పాట్ 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 ఆ కెరసాడు అప్పక ఈమె గొప్ప ఉంతాలే 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 లాస్ట్ గా ఆయన మామనే బతేరు బొక్కాయ పండి మామ మామ యాన యాన ఇరున మగల్న కండని అప్పక ఉంటాయి ಪ್ರಭುಪಾದ ಬಂದ್ಬಿ ಶ್ರೀಲ ಭಕ್ತಿನಾಥ ಸರಸ್ವತಿ ಠಾಕೂರ್ ಬಂದ್ಬಿನಿ ಒಂದು ಜ್ಞಾನಿಗಳಿಗೆ ಜ್ಞಾನಿ ಸುಲಭಡು ಪನ್ನಗ ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದತೆ ವಾಸುದೇವ ಸರ್ವಮಿತಿ ಸಹ ಮಹಾತ್ಮ ಸುದುರ್ಲಭ ವಾಸುದೇವ ಸರ್ವಮಿತಿ ಬಂದಾಯೆ ಮಸ್ತು ಲೈಫ್ ಜ್ಞಾನಿ ಅದು ಪುಟ್ಟದು ಸೈಪೆ ಸೈಪೆ ಬೊಕ ಲಾಸ್ಟ್ ಬರ್ಪಿನಿಗೆ ಭಕ್ತಿ ಅಂಚತ್ ಭಕ್ತಿ ಪಿರೊಂಜಿ ಎಕ್ಸಾಂಪಲ್ ಬಂದ ಇತ್ತೆ ಭಕ್ತಡ ಮೂಕು ಬಂದಾಗ ಮೂಕುನೆ ಮುಟ್ಟುವೆ ಮೂಕು ಜ್ಞಾನಿ ಅಂಚತ್ ಮೂಕು ಬಂದಾಗ ಈ ಕಣ್ಣದ ರೆಪ್ಪೆನ ಮುಟ್ಟುವೆ ಮೂಂಕು ಕುರುಬುನು ಮುಟ್ಟುವೆ ಮುಲ್ಪ ಮೂಂಕು ಕೆಬಿನ ಮುಟ್ಟುವೆ ಮೂಂಕು ತಲೆನ ಮುಟ್ಟುವೆ ಮೂಂಕು ಕೆಕ್ಕಿಲ್ ಮುಟ್ಟುವೆ ಮೂಂಕು ಪಿರೊಂಜಿ ಕೆಬಿನ ಮುಟ್ಟುವೆ ಮೂಂಕು ಆವಾಗ ಆ ಮೂಂಕು ತಿಕ್ಕಣ ಅಂಚ ಒಂದು ಅವಸ್ಥೆ ಜ್ಞಾನಿಯನ ಬಹುನಾಂ ಜನ್ಮನಾಮ ಅಂತೆ ಮಸ್ತ್ ಲೈಫ್ ಜ್ಞಾನಿ ಅದು ಪುಟ್ಟದು ಸೈದ್ದು ಪುಟ್ಟದು ಬಕ್ಕು ಬರ್ಬೇಕು ಅಂತ ಲಕ್ಷಾಂತರ ಜ್ಞಾನಿಗಳಲ್ಲಿ ವಾಸ್ತವವಾಗಿ ಒಬ್ಬನಿಗೆ ಮುಕ್ತಿ ದೊರೆಯುತ್ತದೆ. ಅಂತ ಲಕ್ಷಾಂತರ ಮುಕ್ತರಲ್ಲಿ ಭಗವದ್ಗೀತೆಯಲ್ಲಿ 7.19 ಅವೇ ಬಹುನಾಮ ಜನ್ಮನ ಅಂತೆ ಭಗವಂತ ಹೇಳಿದಂತೆ ಭಗವಾನ್ ಕೃಷ್ಣನ ಪಾದಕಮಲಗಳಲ್ಲಿ ತನ್ನ ಮನಸ್ಸನ್ನು ದೃಢವಾಗಿ ನಿಲ್ಲಿಸುವಂತವನು ಒಬ್ಬನು ಸಿಗುವುದು ಅಪರೂಪಗೆ ಒರಿಯ ದಿಕ್ಕುನು ಬಾರಿ ರ್ಯಾರ್. ಪರೀಕ್ಷಿತ್ ಮಹಾರಾಜನಿಗೆ ಮಹಾಮನ ಎಂಬ ವಿಶೇಷ ಬಿರುದಿತ್ತು. ಇದರಿಂದ ಭಗವದ್ಗೀತೆಯಲ್ಲಿ ವಿವರಿಸಿದ ಮಹಾತ್ಮನ ಸ್ಥಾನಕ್ಕೆ ಸಮಾನವಾಗಿ ಅವನನ್ನು ಅಂಚಿನ ಮಹಾತ್ಮೆ ಪರೀಕ್ಷಿತ್ ಮಹಾರಾಜ. ಅನಂತರದ ಕಾಲದಲ್ಲೂ ಇಂಥ ಅನೇಕ ಮಹಾತ್ಮರು ಆಗಿ ಹೋಗಿದ್ದಾರೆ. ಅವರು ಕೂಡ ಜೀವನದ ಎಲ್ಲ ಕರ್ಮಕಾಂಡಿಯ ಕಲ್ಪನೆಗಳು ತೋರಿದ್ದಾರೆ. ಮಸ್ತ್ ಮಹಾತ್ಮರ ಮಾತ ಕರ್ಮಕಾಂಡ ಮಾತ ರಿಜೆಕ್ಟ್ ಮಾಡ್ಕೋರು. ಕರ್ಮಕಾಂಡ ದೇವೋತ್ತಮ ಪರಮಪುರುಷನಾದ ಕೃಷ್ಣನ್ನೇ ಸಂಪೂರ್ಣವಾಗಿ ಆಶ್ರಯಿಸಿದರು. ಸ್ವಯಂ ಭಗವಾನ್ ಕೃಷ್ಣನೇ ಆದ ಚೈತನ್ಯ ಮಹಾಪ್ರಭುಗಳು ತಮ್ಮ ಶಿಕ್ಷಾಸ್ತ್ರಗಳಲ್ಲಿ ನಮಗೆ ಹೀಗೆ ಬೋಧಿಸಿದ್ದಾರೆ. ಆಶ್ಲೀಷ್ಯವಾಪಾದರತಂಪಿ ನಷ್ಟು ಮಾಂ ಅದರ್ಶನ ಮರ್ಮಾತಂ ಕರೋತು ವಾ ಯಥಾ ತಥಾ ವಾ ವಿದಧಾತು ಲಂಪಟೋ ಮತ್ ಪ್ರಾಣನಾಥಸ್ತು ಸಾ ಏವನಾ ಪರಃ. ಅನೇಕ ಸ್ತ್ರೀ ಭಕ್ತರ ಪ್ರೇಮಿಯಾದ ಭಗವಾನ್ ಕೃಷ್ಣ ಸಂಪೂರ್ಣ ಶರಣಾದ ದಾಸಿಯಾದ ನನ್ನನ್ನು ಆಲಿಂಗಿಸಿಕೊಳ್ಳಬಹುದು, ತನ್ನ ಪಾದಗಳನ್ನು ತುಳಿಯಬಹುದು ಅಥವಾ ದೀರ್ಘಕಾಲ ಕಾಣಿಸಿಕೊಳ್ಳದೆ ನನ್ನ ಹೃದಯವನ್ನು ಭಗ್ನಗೊಳಿಸಬಹುದು. ಆದರೂ ಅವನು ನನ್ನ ಹೃದಯದ ಪರಾತ್ಪರ ಭಗವಾನ್ ಯಾವ ರೀತಿಯಲ್ಲೂ ಕಡಿಮೆ ಏನಾಗದು. ಒಂದು ಶಿಕ್ಷಾಸ್ತ್ರ ಉಂಡು ಎನ್ಮ ಶ್ಲೋಕ ಉಂಡು ಐಟ್ 3rd ಶ್ಲೋಕ ಹೆಂಜಿನ ಮನ್ನಗ ತ್ರಿನಾದಪಿ ಸುನೀಶೇನ ತರೂರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೆಯ ಸದಾಯ. ಒಂದು ನಂಕು ಮಾತು ನಮ್ಮ ಸಾಧನ ಭಕ್ತಿಯರು ನಂಕು ಒಂದು ಶ್ಲೋಕ ಹೈಯೆಸ್ಟ್ ಆಂಡ್ ಆ ರಾಗಾನುಗ ಭಕ್ತರು ಮನಗೇರು ಇದೆ ನಮ್ಮ ಅರ್ಜುನೆ, ಸುಧಾಮ, ಉದ್ದವೆ, ಯಶೋಧ, ನಂದ ಮಹಾರಾಜ್, ಗೋಪೀಸ್, ಗೋಪಾಸ್, ರಾಧಾರಾಣಿ, ಮುಕುಲ್ ಮಾತ ರಾಘವನುಗ ಭಕ್ತರು ಅಕ್ಲಿ ಒಂದು ಹೈಯೆಸ್ಟ್ ಈ ಶ್ಲೋಕ ನಂಕತ್. ಈ ಶ್ಲೋಕದ ಅರ್ಥ ಎಂಚಿನ ಬಂದಾಗ ರಾಧಾರಾಣಿ ಬಂದ್ಬಿನಿ ಓ ಕೃಷ್ಣ ಒಂದು ದೇಹ ನಿನ್ನ ಆಸ್ತಿ, ಪ್ರತಿಯೊಂದಿನ ನಿನ್ನ ಆಸ್ತಿ ಅಂಚಾದ ನಿಕ್ಕು ಉಂದೇನು ಎಂಚಿನ ಬೋಡ್ದು ನಮ್ಮ ಅನ್ಪೋಲಿ ನಿನ್ನ ಕಾರಡು ಉಂದೇನು ತೋರ್ಪೋಲಿ ನಿಕ್ ಈ ದೇಹ ತನ್ನ ಪಾದಗಳಿಂದ ತುಳಿಯಬಹುದು. ಹಿಜಿನ ಈ ಮಸ್ತ್ ಸಮಯ ಹೆಂಗ್ ತೋಜನೆ ಕೊಡಲು ಒಪ್ಪೋಲಿ ಏನನ್ನು ಆಲಿಂಗಿಸಿಕೊಳ್ಳಬಹುದು ಎಂಚಿನ ಬೋಡ್ದು ನಮ್ಮ ಅನ್ಬೋದು ದಯಪನ್ನಾಗ ಒಂದು ನಿನ್ನ ಆಸ್ತಿ ಅಂಚ ಅದೊಂದು ಹೈಯೆಸ್ಟ್ ಒಂದು ರಾಧಾರಾಣಿ ಬಂದ್ಬಿ ಈ ಎಂಚಿನ ಮಂತನಲ್ಲ ಈ ಎನ್ನ ಸ್ವಾಮಿ ನಿಕ್ ಪೂರ್ತಿ ರೈಟ್ಸ್ ಉಂಟು ಮನ್ಪರೆ ಒಂದು ಉನ್ನತ ಮಟ್ಟದ ಪ್ರಜ್ಞೆ ಕಾನ್ಶಿಯಸ್ನೆಸ್. ನೆಕ್ಸ್ಟ್ ಶ್ರೀ ರೂಪ ಗೋಸ್ವಾಮಿ ಅವರು ಹೀಗೆ ಹೇಳುತ್ತಾರೆ, ವಿರಚಯ ಮೈ ದಂಡಂ ದೀನ ಬಂಧು ದಯಾಮಿವ
गतिर्ह्य न भवता कश्चित् अन्य ममास्ति निपततु शतकोटि निभरं वा नवामः तदपि किल पयोद स्तूयते ಚಾತ ಕೇನ. ಹೇ ದೀನ ಬಂಧುವೆ, ನನಗೆ ಏನು ಬೇಕಾದರೂ ಮಾಡು, ಅನುಗ್ರಹವನ್ನಾದರೂ ಮಾಡು, ಇಲ್ಲವೇ ಶಿಕ್ಷೆಯನ್ನಾದರೂ ನೀಡು. ಆದರೆ ಭಗವಂತನೇ, ಈ ಪ್ರಪಂಚದಲ್ಲಿ ನನಗೆ ನಿನ್ನನ್ನು ಬಿಟ್ಟು ಬೇರೆ ಯಾರು ಇಲ್ಲ. ಮಳೆ ಕರೆಯಲಿ ಅಥವಾ ಸಿಡಿಲು ಬಡಿಯಲಿ, ಚಾತ ಪಕ್ಷಿ ಸದಾ ಮೋಡಗಳಿಗಾಗಿ ಮೊರೆ ಇಡುತ್ತದೆ. ರೂಪ ಗೋಸ್ವಾಮಿ ಬಂದ್ಬಿಂದ ಅದು ಒಂದು ರೂಪ ಗೋಸ್ವಾಮಿ ನಿಕ್ಕೆ ಇಂಚಿನ ಬಡ್ತು ನಮ್ಮನ್ ಬೋಲಿಗೆ ಏನಾನು ಕೃಷ್ಣನ ಬಂದ್ಬಿಂದ ಈ ಅನುಗ್ರಹ ಕೊರೋಲಿ ಶಿಕ್ಷೆ ಎಲ್ಲ ಕೊರೋಲಿ ನಂಗೆ ದಾದ ಬೋಡು, ನಂಗೆ ಅನುಗ್ರಹ ಬೋಡು, ನಂಗೆ ಶಿಕ್ಷೆ ಬೋರ್ಚಿ, ನಂಗೆ ನಮ್ಮ ಬಾಡಿಗೆ ದಾಲ ಚೂರು ಒಂಜಿ ಸೀಕ್ ಬತ್ತಂಡ ನಮ್ಮ ಮನ್ಪ ದಾದ ದೇವರೇ ಯಾನ್ ಏ ಪೊಡ್ದು ಭಕ್ತಿ ಮಂದ ಇಂಕದಾಗಿಂಚ ಮಂತರ್ ನಂಗೆ ಶಿಕ್ಷೆ ಇರೋದು ನಂಚಿಂತ ದೊಡ್ಡಪಿನಿ ಮನಸ್ಸಿಚ್ ಆನ ಶುದ್ಧ ಭಕ್ತಿ ರಂಚಾತ್ ತುಲ್ ರೂಪ ಗೋಸ್ವಾಮಿ ಅನ್ಬಿನಿ ಈ ಅನುಗ್ರಹ ಕೊರಲಿ ಶಿಕ್ಷೆ ಎಲ್ಲ ಕೊರಲಿ ನಿಕ್ ಫುಲ್ ಪೂರ್ತಿ ರೈಟ್ಸ್ ಬೊಕ್ಕ ಈ ಪ್ರಪಂಚ ನನಗೆ ನಿನ್ನನ್ನು ಬಿಟ್ಟು ಈ ಬೇರೆ ಯಾರು ಇಲ್ಲ. ನಮ್ಮ ಅಂಚಾತ್ ನಮ್ಮ ಮುಂದೆ ನೇಡ ಬಂದ್ಬಿನಿ ನಮ್ಮ ಬಾಲೆಡ ಬಾಲೆ ಇಂಕಿ ಈ ಬುಡ್ದು ಏರುಲ್ಲೇರು ಕಂಡ ನೀಡ ಬಾಲೆಡ ನಮ್ಮ ಅಪ್ಪಡ ನಮ್ಮ ಅಮ್ಮಡ. ಆಕ್ಚುಲಿ ರೂಪಗೋಸ್ವಾಮಿ ಏಡ ಬಂದ್ಬಿನಿ ಕೃಷ್ಣಡ, ಕೃಷ್ಣ ಈ ಬುಡ್ದು ಬೇರೆ ಬೇತೆ ಇರ್ಲೇ. ನೆಕ್ಸ್ಟ್ ಒಂದು ಚಾತಕ ಪಕ್ಷಿಗೆ ಹೌದದ ಅನ್ಬಿನಿ. ಚಾತಕ ಪಕ್ಷಿ ಮೋಡ ಉಪ್ಪಡು ಸಾರಿ ಒಂದು ಬರ್ಸ ಬರಡು ಇಜಿಂದ ಒಂದು ತಿಡಿಲು ಬರಡು, ಬರ್ಸ ಬರಡು ತಿಡಿಲು ಬರಡು. ಅವು ಏಪಲ ಮೋಡಗ್ ಬೋಡುಂದು ಪ್ರೇಮ ಮೋಡ ಬೋಡು. ಎಸ್ ನೆಕ್ಸ್ಟ್ ಚೈತನ್ಯ ಮಹಾಪ್ರಭುಗಳ ಹಿರಿಯ ಗುರುಗಳಾಗಿದ್ದ ಶ್ರೀಲ ಮಾಧವೇಂದ್ರ ಪುರಿ ಅವರು ಎಲ್ಲ ಕರ್ಮಕಾಂಡ್ಯ ಬಂಧನಗಳನ್ನು ತ್ಯಜಿಸಿ ಹೇಳಿದೇನೆಂದರೆ, ಸಂಧ್ಯಾ ವಂದನ ಭದ್ರಂ ಅಸ್ತು ಬಹುತೋ ಭೋ ಸ್ನಾನ ತುಭ್ಯಂ ನಮೋ ಭೋ ದೇವ ಪಿತರಶ್ಚ ತರ್ಪಣ ವಿಧೌ ನಾಹಂ ಕ್ಷಮಯತ್ತಾಂ ಯತ್ರ ಕ್ವಾಪಿ ನಿಷದಯ ಯಾದವ ಕುಲೋತ್ತಮಸ್ಯ ಸಂಸದ್ವಿಷಿ ಸ್ಮರಾಂ ಅಗಂ ಹರಾಮಿ ತದ್ ಆಲಂ ಮನ್ಯೆ ಕಿಂ ಅನ್ಯೇನ ಮೇ. ಒಂದು ಮೇರೆ ಮಹಾಭಾವ ಸ್ಟೇಜ್ ಇರ್ತಾನೆ ಮಾಧವೇಂದ್ರ ಪುರಿ. ಮಹಾಭಾವ ಸ್ಟೇಜ್ ಇರ್ತಾನೆ 3 ಜನ ಮಾತ್ರ, ಒಂಜಿ ಚೈತನ್ಯ ಮಹಾಪ್ರಭು, ಮಾಧವೇಂದ್ರ ಪುರಿ ಬೊಕೊಂಜಿ ರಾಜರಾಣಿ. ಅಂಚಾದ ಮಾಧವೇಂದ್ರ ಪುರಿ ಮಾಮೂಲಿ ಜನ ಆತು ಅರ್ಧದ ಮಂದಿ ಅಂತೇರು ಆರ್ ಸಂಧ್ಯಾ ವಂದನ ಮಂತ್ ಒಂದಿಜೇರು ಇತ್ತು ಇಂಚ ಬನ್ನ ಸನ್ಯಾಸಿ ಕಾಂಡ ಮಧ್ಯಾಹ್ನ ರಾತ್ ಮೂಜಿ ಬರ್ತು ಬಯ್ಯ ಸಂಧ್ಯಾ ವಂದನ ಅನ್ಬೋದು ಆಂಡ ಸಂಧ್ಯಾ ವಂದನೆ ರಿಜೆಕ್ಟ್ ಮಾಡ್ತೇವೆ. ಹೇ ಸಂಧ್ಯಾ ವಂದನೆ ನಿನಗೆ ಸನ್ಮಂಗಳವಾಗಲಿ. ಹೇ ಪ್ರಾತಃ ಕಾಲದ ಸ್ನಾನವೇ ಮೀವೊಂದು ಲಿಜ್ಜಾನಿಗೆ ಇಂಗ್ಲು ಮಾದ ಮೀವೋಡೆ ಆಂಡ ಒಂದು ಮೇರು ಮಹಾಭಾವ ಸ್ಟೇಜ್ ಇರ್ತಿನಾರು ಇಂಚ ಬನ್ನಾಗ ಐನ್ಯ ಸ್ಕಂದಡ್ ನಮ್ಮ ಮೇರು ಏರು ಭರತ್ ಮಹಾರಾಜನ ಅಪ್ಪ ಋಷಭದೇವ ಏನ್ ಜನ್ಮನಾಗ ಉನ್ನತ ಮಟ್ಟದ ಕೃಷ್ಣ ಬಗ್ಗೆ ಹೇಳ್ತಾರೆ. ಅರ್ನ ಮಲ ಬನ್ನಾಗ ಪಿ ಅವಲ ಫ್ರಾಗ್ನೆನ್ಸ್ ಇತ್ತಂಗೆ ಅಂಚಾದ ಒಂದು ಮಗನಾಗ ಇಮಿಟೇಷನ್ ಮನ್ಪರೇಜಿ ಅಂಚಾದ ಮೇರು ಮ್ಯೂಂದಿಜ್ಜಾನ ಆಂಡ ನಮ್ಮ ಮೀವೋಡೆ ನಂಗಿಂಚ ಮನ್ನ ನಮ್ಮ ಸಾಧಕರು ಮುಗುಲ್ಮಾದ ಉನ್ನತ ಮಟ್ಟದ ಪ್ಲಾಟ್ಫಾರ್ಮ್ ಅಂಚ ಪ್ರಾತಃ ಕಾಲದ ಸ್ನಾನಗೆ ನಮಸ್ಕಾರ, ಸ್ನಾನ ಲೇಚಿ ಸಂಧ್ಯಾ ವಂದನೆ ಲೇಚಿ. ಈ ದೇವತೆಗಳ ಪಿತೃಗಳ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಮ್ಮ ದೇವತೆನಕ್ಲೆ ಪಿತೃನಕ್ಲೆ ಮಾತ ದಾದಂಪಿನಿ ಬೇತೆ ಬೇತೆ ರೀತಿ ನಮ್ಮ ಅಕ್ಲಿಗೆ ಋಣಿ ಅಂಚಾದ ಅಕ್ಲಿಗಳ ದಾದ ಮನ್ಪೋಡು ನಿಮ್ಮ ನಾನು ಇನ್ನು ಮೇಲೆ ನಾನು ಯಾವ ಆಕರ್ಷಣೆ ಮಾಡಲ್ಲ ಹಣ ಅಕ್ಲೆಲ್ಲ ರಿಜೆಕ್ಟ್ ಮಾಡ್ತೇವೆ. ನಾನು ಎಲ್ಲಿ ಇರಲಿ ಯಾವ ಸ್ಥಳದಲ್ಲಿ ಇರಲಿ ಯದುವಂಶದ ಮಹಾ ಅನುಭಾವನನ್ನು ಕಂಸನ ಮಹಾಶತ್ರುವನ್ನು ಭಗವಾನ್ ಕೃಷ್ಣನು ಕೇವಲ ಸ್ಮರಿಸುವ ಮಾತ್ರದಿಂದಲೇ ಸಕಲ ಪಾಪ ಪ್ರತಿಫಲಗಳಿಂದ ಮುಕ್ತನಾಗುತ್ತೀನಿ. ಅಂಚ ಯಾನ್ ಟೋಟಲಿ ಓಲೆ ಒಪ್ಪಾಡು ಯಾನ್ ಟೋಟಲ್ ಕೃಷ್ಣನ ಸ್ಮರಣೆ ಇಡುವುದೇ ಆತೆ ಇಂಕೊಂದು ಓಲ ರೂಲ್ಸ್ ರೆಗ್ಯುಲೇಷನ್ ಸನ್ಯಾಸಿನ ರೂಲ್ಸ್ ಮೀಪಿನ ಸಂಧ್ಯಾ ವಂದನೆ
दोला गुरुजी माते मल्ल नमस्कार एब्सॉर्ब आते ಮಾಧವೇಂದ್ರಪುರಿ ಮಾತ್ರದಿಂದಲೇ ಪಾಪಪದಗಳನ್ನು ಇಷ್ಟು ನನಗೆ ಸಾಕು ಎಂದು ನನ್ನ ಅನಿಸಿಕೆ. ಇನ್ನು ಹೆಚ್ಚಿನ ಪ್ರಯತ್ನಗಳಿಂದ ಪ್ರಯೋಜನವೇನು ಅಂಚಾದ ನಮ್ಮ ಮುಂದೆ ಇಮಿಟೇಟ್ ಮನ್ಪರೆಜ್ಜಿ ಅನುಕರಣೆ ಮನ್ಪರೆಜ್ಜಿ ಮಾಧವೇಂದ್ರಪುರಿ ಆರ್ ಪ್ರಧಾನ ಮಹಾಭಾವ ಸ್ಟೇಜ್ ಇಡ್ತೇರು ಅರಿಗೆ ಮನ್ಪೋಗಿ ನಂಗೆ ಮನ್ಪರೆಜ್ಜಿ ನಮ್ಮ ಮಮ್ಮಿಯೋಡು ನಮ್ಮ ಸಂಧ್ಯಾ ವಂದನೆ ಮನ್ಪೋಡು ನಮ್ಮ ಮಾತ ಮುಂದಿನ ರೂಲ್ಸ್ ಫಾಲೋ ಮಾಡ್ಬೋದು. ಎಸ್ ನೆಕ್ಸ್ಟ್ ಮುಗ್ಧಂ ಮಾಂ ನಿಗದಂತು ನೀತಿ ನಿಪುಣ ಭ್ರಾಂತಂ ಮೂರ್ ವೈದಿಕ ಮಂಡಂ ಬಾಂಧವ ಸಂಚಯ ಜಡಾದಿಯಂ ಮುಕ್ತಾದರ ಶೋಧರ ಉನ್ಮತ್ತಂ ಧನಿನೋ ವಿವೇಕ ಚತುರ ಕಾಮಂ ಮಹಾ ದಾಂಬಿಕಂ ಮೋಕ್ತುಂ ನ ಕ್ಷಮಾತೆ ಮನಾತ್ ಅಪಿ ಮನೋ ಗೋವಿಂದ ಪಾದ ಸ್ಪೃಹ. ಅತಿ ನೀತಿವಂತ ನನ್ನನ್ನು ಮಾಯೆಗೆ ಒಳಗಾದವನೆಂದು ಆಪಾದಿಸಲಿ ನಾನು ಗಮನಿಸುವುದಿಲ್ಲ. ಪನಗ ಯಾನು ಮಾಯಡ್ ಪೂರ್ದೆ ಪನ್ನ ಹಿಂಗ ಅಪವಾದ ಸಿಕ್ಕಡ್ ಹೆಂಕವ್ ಕ್ಯಾರೇಜ್ ವೈದಿಕ ಕರ್ಮ ವಿಶಾರದ ನನ್ನನ್ನು ದಾರಿ ತಪ್ಪಿದನೆಂದು ಅಳಿಯದು ಏರು ವೈದಿಕ ಕರ್ಮಕಾಂಡಿನ ಕೊಳಕೊಳು ಅನ್ಬೇಡ. ಓಕೆ ಆಯ್ ದಾರಿ ತಪ್ಪದೆ ಆಯ್ ಮೀ ಒಂದಿಜ್ಜೆ ಆಯ್ ಸಂಧ್ಯಾ ವಂದನ ಮಂದೊಂದಿಜ್ಜೆ ಆವಡ್ ಸಂದರೇಶ್ ಮಕ್ಕಳು ಹೆಂಚಿನ ಪನಡ ಬಂಧು ಮಿತ್ರರು ನನ್ನನ್ನು ಹತಾಶನೆಂದು ಕರೆಯಲಿ ಲಬನ ದೇವತೆನಗ್ಲೇನು ಪಿತೃನಗ್ಲೇನು ಅಕುಲು ಅಂಚಾದ ಪನಡ ತೊಂದರೆ ಸೋದರ ನನ್ನನ್ನು ಮೂರ್ಖನೆಂದು ಕರೆಯಲಿ ಎನ್ನ ಪಲೆನ ಪನ್ನದ ಎನ್ನ ಬ್ರದರ್ಸ್ ಸೋದರವನ್ನ ಬ್ರದರ್ಸ್ ಅಕುಲೆ ನನ್ನ ಮೂರ್ಖ ಪನದ ಶ್ರೀಮಂತ ಡಾಂಬಿಕರು ನನ್ನನ್ನು ಉಚ್ಚ ರಿಚೆಸ್ಟ್ ಪರ್ಸನ್ ಶ್ರೀಮಂತವನ್ನ ರಿಚೆಸ್ಟ್ ಅಕುಲು ಶ್ರೀಮಂತರು ಏನನ್ನು ಮರಲೆ ಎಂದು ಪನ ಉಚ್ಚನೆಂದು ಬೆರಳು ಮಾಡಿ ತೋರಿಸು ಏರು ಹೆಂಚಿನಲ್ಲ ಪನಾಡ ವಿದ್ವಾಂಸರಾದ ತತ್ವಶಾಸ್ತ್ರಜ್ಞರು ನಾನು ಗರ್ವಿಷ್ಠ ಈ ಜ್ಞಾನಿನಕಲು ಮಾತು ಅಕುಲು ಯಾನು ಮಲ್ಲ ಗರ್ವದಾಯ ಪನಾಡ ಆದರೆ ನಾನು ಸಮರ್ಥನಲ್ಲಿದ್ದರೂ ಕೂಡ ಗೋವಿಂದನ ಪಾದಕಮಲಗಳಿಗೆ ಸೇವೆ ಸಲ್ಲಿಸುವ ದೃಢ ನಿರ್ಧಾರದಿಂದ ನನ್ನ ಮನಸ್ಸನ್ನು ಕಿಂಚಿತ್ ವಿಚಲನ ಆಗುವುದಿಲ್ಲ. ಏರು ಹೆಂಚಿನಲ್ಲ ಪನಾಡು ಯಾನು ಗೋವಿಂದನ ಪಾದಕ ಸೇವೆ ಮನ್ಪೆ ಮುಂದೇರ್ದು ಏನನ್ನು ಅಂಚಿಂಚಿ ಮನ್ಪೇರು ಏರೆಗ್ಲ ಆಪುಚಿ ಒಂದು ಹೈಯೆಸ್ಟ್ ಅಕುಲು ಅಂಚಮನ್ ಪೇರು ಮೊಕುಲು ಇಂಚಮನ್ ಪೇರು ನಮ್ಮ ಸಯ್ಯಾರನಾಗ ಏರ್ಲ ಬಂದ ನಮ್ಮನ್ನ ಬದುಕಾಯರ ಆಬಿಸಿ ನಮ್ಮ ಸೈಪಿನ ಸ್ಟೇಜ್ ಇಲ್ಲ ಏರಿಗೆ ನಂಗೆ ಬದುಕಾಯರ ಆಣ ನಂಗೆ ಈ ಅಕುಲ್ ದಾದ ಬಂದ್ ಪೇರು ಸಂಬಂಧ ಅಕುಲ್ ದೋಸಿನ ದಾದ ಅಕುಲ್ ಮೊಕುಲ್ ದಾದ ಬಂದ್ ಪೇರು ನಂಗೆ ಒಂದು ಯೋಚನೆ ಏರ್ಲ ನಮ್ಮ ಸೈಪಿನೇನು ಉಂತಾರ ಆಪುಜಿ ಏರ ನಂಗೆ ಒಂದು ಮೇಜರ್ ರೋಗ ಬರ್ಕೊಂಡು ನಂಗೆ ವಿಪರೀತ ಬೇನೆ ಹಾಕೊಂಡು ನಮ್ಮ ಬೇನೆ ನಕ್ಲೆ ಕಮ್ಮಿ ಬೇರೆ ಆಪಿಸಿ ನಮ್ಮನೆ ಬೇನೆ ಅನುಭವಿಸೋದು ಅಂಚಾದ ಮಾಧವೇಂದ್ರ ದಾದ ಬಂದಿನಿ ಏರು ಹೆಂಚಿನಲ್ಲ ಪನಾಡು ಯಾನು ಗೋವಿಂದನ ಪಾದಡು ಸೇವೆ ಮನ್ಪುನಂಚಿನ ದೃಢ ನಿರ್ಧಾರ ತುಲೆ ಒಂದು ದೃಢ ನಿರ್ಧಾರ ಭಗವಂತಗೆ ಸೇವೆ ಮನ್ಪುನಂಚಿನ ದೃಢ ನಿರ್ಧಾರ. ಎಸ್ ಪ್ರಭುಪಾದ್ ಯಾನು ಎನ್ನ ಈ ಲೈಫ್ ಅನ್ನು ಯಾನು ಇದಕ್ಕೆ ಡೆಡಿಕೇಟ್ ಮಾಡ್ಕೋ ಯಾನು ಭಗವಂತನ ಸೇವೆ ಮಾಡ್ಕೋ ಒಂದು ಮಾಮೂಲಿ ನಿರ್ಧಾರ ಅತ್ತಿಗೆ ಒಂದು ದೃಢ ನಿರ್ಧಾರ ಅಂಚಾದ ನನ್ನ ಮನಸ್ಸು ಕಿಂಚಿತ್ತು ವಿಚಲ ಏರು ಹೆಂಚಿನ ಮಾಡು ಯಾನು ಭಗವಂತನ ಸೇವೆ ಬಿಡ್ತು ಅಂಚಿಂಚಿ ಪೋಪುಜ ವಿಚಲದ ಆಪುಜಿ ಎಸ್ ಏರು ಮಾಧವೇಂದ್ರ ಗುರಿ ಬಂದ್ಬೇನೆ. ನೆಕ್ಸ್ಟ್ ಪ್ರಹ್ಲಾದ ಮಹಾರಾಜು ಕೂಡ ಹೀಗೆ ನುಡಿದಿದ್ದಾರೆ. ಪ್ರಹ್ಲಾದ ಮಹಾರಾಜ್ ಬಂದ್ಬೇನೆ ದಾದಕ ಧರ್ಮಾರ್ಥ ಕಾಮ ಇತಿಯೋ ಅಭಿವೇದ ತ್ರಿವರ್ಗ ಈಕ್ಷಾ ತ್ರಯಿ ನಯ ದಮೋ ವಿವಿಧ ಚಾವಾರ್ಥ ಮನ್ಯೇತದ್ ಏತದ್ ಅಖಿಲಂ ನಿಗಮಸ್ಯ ಸತ್ಯಂ ಸ್ವ ಆತ್ಮ ಅರ್ಪಣಂ ಸ್ವ ಸುಹೃತ್ ಪರಮಸ್ಯ ಪುಂಸ. ಧರ್ಮ ಅರ್ಥ ಕಾಮಗಳು ಮೋಕ್ಷ ಮಾರ್ಗವನ್ನು ಪಡೆಯುವ 3 ಸಾಧನಗಳೆಂದು ಪ್ರಸಿದ್ಧವಾಗಿರುತ್ತದೆ. ಧರ್ಮ ಅರ್ಥ ಕಾಮ ಮೋಕ್ಷ ಒಂದು ಮೂಜಿ ಧರ್ಮ ಅರ್ಥ ಕಾಮ ಮೋಕ್ಷ ದಿಕ್ಕಾರೆ ಆಂಡ ಭಕ್ತಿಯರ್ನಕ್ಲಿಗೆ ಮೋಕ್ಷಲ ಬೊಡ್ಚಿ ಹೆಂಚಿನ ಮನ್ನಾಗ ದಾಮೋದರ ಅಷ್ಟಕ ಉಂಟು 4ನೇ ಶ್ಲೋಕ ಮೋಕ್ಷಂ ಮೋಕ್ಷಂ ವದಿವಾನ ಜನ್ಯಾಮಣೆ ಅಂಬರೇಶದಪಿಯ ವರಂ ದೇವ ಮೋಕ್ಷಂ ನ ಮೋಕ್ಷಂ ವದಿವಾ ನ ಜಾನ್ಯಾವೃಣೆ ಅಂಬರೇಶದಪಿಯ ಇದಂ ತೇ ವಪುರ್ನಾಥ ಗೋಪಾಲ ಬಾಲ ಸದಾ ಮೇ ಮನಸ್ಯ ವೀರಸ್ತಂ ಕಿಂ ಮನ್ಯೇ
ಭಕ್ತಿಯನ್ನಕ್ಲಿಗೆ ಮೋಕ್ಷ ಎಲ್ಲ ಕೊಡ್ಸಿ ಅಕ್ಲಿಗೆ ಜನ್ಮ ಜನ್ಮ ಅಕ್ಲು ನರಕಕ್ಕೆ ಹೋಯಲ್ಲ ರೆಡಿ. ಭಕ್ತಿವಿನೋದ್ ಠಾಕೂರ್ ಬಂದ್ಬಿನಿ ಹಿಂಗ್ ನೆಕ್ಸ್ಟ್ ಲೈಫ್ ವೈಷ್ಣವ ಫ್ಯಾಮಿಲಿ ಉಮ್ಮಿಲಾದ ಬಿಟ್ಟೋಡು ಅದಾയത് ಹಿಂಗ್ ಭಕ್ತಿ ಸೇವೆ ಅಂತಾರೆ ಚಾನ್ಸ್ ಸಿಗು ಅಂಚಾದ ಮೋಕ್ಷ ಹೈಯೆಸ್ಟ್ ಅತ್ತು. ಇವುಗಳಲ್ಲಿ ಮುಖ್ಯವಾಗಿ ಈ ಕ್ಷಾತ್ರಯಿ ಎಂದರೆ ಆತ್ಮಜ್ಞಾನ, ಕಾಮ್ಯ ಕರ್ಮಜ್ಞಾನ, ತರ್ಕ, ರಾಜಕೀಯ ಅರ್ಥಶಾಸ್ತ್ರಗಳು ಮತ್ತು ವಿವಿಧ ಜೀವನ ಸಾಧನಗಳು. ಇವೆಲ್ಲವೂ ವೈದಿಕ ವಿದ್ಯೆಯ ವಿವಿಧ ವಿಷಯಗಳು. ಒಂದು ಮತ ವೈದಿಕ ವಿಧ ವಿಷಯ ಬೇರೆ ಬೇರೆ. ಆದ್ರಿಂದ ಅವನ್ನು ತಾತ್ಕಾಲಿಕ ಕಾರ್ಯಗಳನ್ನು ನಾನು ಒಂದು ಮತ ಪರೀಕ್ಷೆ ಪ್ರಹ್ಲಾದ ಮಾರ್ಗದ ಒಂದು ಮತ ತಾತ್ಕಾಲಿಕಗೆ ಒಂದು ಎಷ್ಟದು. ಬದಲಿಗೆ ಪರಮಪ್ರಭುವಾದ ವಿಷ್ಣುವಿಗೆ ಶರಣಾಗುವುದರಿಂದ ಜೀವನ ನಿಜವಾದ ಲಾಭವನ್ನು ಪಡೆಯಬಹುದು. ಧರ್ಮಾರ್ಥ ಕಾಮ ಮೋಕ್ಷವನ್ನು ತಾತ್ಕಾಲಿಕ ಪ್ರಹ್ಲಾದ ಮಹಾರಾಜ್ ಬಂದ್ಬೇನಿ ಬೊಕೆಂಚಿನ ವಿಷ್ಣುಗೂ ಶರಣಾಪಿನ ಒಂದು ಹೈಯೆಸ್ಟ್ಗೆ ಅದೇ ಅಂತಿಮ ಸತ್ಯವನ್ನು ನಾನು ಪರಿಗಣಿಸುತ್ತೇನೆ. ಈ ಎಲ್ಲ ವಿಚಾರವನ್ನು ಭಗವದ್ಗೀತೆಯಲ್ಲಿ 2.41 ವ್ಯವಸಾಯದ ಬುದ್ಧಿ ಬಂದದಾದ ನಮ್ಮ ನಿಜವಾಯಿನ ಸ್ಪಿರಿಚುವಲ್ ಇಂಟೆಲಿಜೆನ್ಸ್ ನಮ್ಮ ಭಗವಂತನ ಸೇವೆ ಮಾಡ್ಕೊಡು ಅಥವಾ ಸಿದ್ಧಿಯ ಪರಮ ಮಾರ್ಗ ಎಂದು ತೀರ್ಮಾನಿಸಲಾಗಿದೆ. ವೈಷ್ಣವ ವಿದ್ವಾಂಸರಾದ ಶ್ರೀ ಬಲದೇವ ವಿದ್ಯಾಭೂಷಣರು, ವಿಶ್ವನಾಥ ಚಕ್ರವರ್ತಿ ಠಾಕೂರ್ನ ಶಿಷ್ಯ ಬಲದೇವ್ ವಿದ್ಯಾಭೂಷಣ್ ಅರ್ಧದ ಬಂದ್ಬಿನಿ. ಇದನ್ನು ಭಗವತ್ ಅರ್ಚನಾ ರೂಪೈಕ ನಿಷ್ಕಾಮ ಕರ್ಮಭೀರ್ ವಿಶುದ್ಧ ಚಿತ್ತ, ಕಾಮ್ಯ ಕರ್ಮಗಳಿಂದ ಮುಕ್ತವಾದ ಭಗವಂತನ ಅಲೌಕಿಕ ಪ್ರೇಮ ಸೇವೆಯೇ ಆದ್ಯ ಕರ್ತವ್ಯ. ಕಾಮ್ಯ ಕರ್ಮ ಫುಟಿವ್ ಆಕ್ಟಿವಿಟೀಸ್ ನಿರ್ದು ನಮ್ಮ ಫುಟಿವ್ ಆಕ್ಟಿವಿಟೀಸ್ ಮನ ಹಿಂಗ್ ಒಂದು ತಿಕ್ಕೋಡು ಅವು ತಿಕ್ಕೋಡು ಒಂದು ತಿಕ್ಕೋಡು ಆಯ್ತು ನಮ್ಮ ಮುಕ್ತರ ಅವರಿಗೆ ಹೋಗದಾದ ಅಲೌಕಿಕ ಪ್ರೇಮ ಸೇವೆ ಕೃಷ್ಣ ಒಂದುವೇ ನಮ್ಮ ನಿಜವಾದ ಕರ್ತವ್ಯ. ಭಗವಂತಗ ನಮ್ಮ ಅಲೌಕಿಕ ಬಂದ ಟ್ರಾನ್ಸ್ಡೆಂಟಲ್ ಪ್ರೇಮ ಸೇವೆ ಮನ್ಪ ವಾ ರೀತಿಯ ಸೇವೆ ಪ್ರೇಮ ಔಟ್ ಆಫ್ ಲವ್ ಮನ್ಬೋಡ್ಗೆ ವಿರೋಧಿಯ ಪನ್ಯಕತ್ ಒತ್ತಾಯಗತ್ ಅವು ನಿಜವಾಗಿ ನಮ್ಮ ಕರ್ತವ್ಯ ಎಂದು ವ್ಯಾಖ್ಯಾನಿಸ್ತಾರೆ. ಆದ್ದರಿಂದ ಪರೀಕ್ಷಿತ್ ಮಹಾರಾಜ ಜೀವನದ ಕರ್ಮಕಾಂಡಿಯ ಕಲ್ಪನೆಗಳನ್ನೆಲ್ಲ ಪರಿಚಯಿಸಿ ಭಗವಾನ್ ಕೃಷ್ಣನ ಪಾದಗಮನ ಭದ್ರವಾಗಿ ಆತುಕೊಂಡದ್ದು ಅತ್ಯಂತ ಯೋಗ್ಯವಾಗಿದೆ. ನಂಚಾದ ಪರೀಕ್ಷಿತ್ ಮಹಾರಾಜ್ ಮಾತ ಈ ಸೋಕಾಳ್ ಕರ್ಮಕಾಂಡ ಒಂದೇನು ಬರಿಕಿದು ಕೃಷ್ಣನ ಪಾದಡು ಟೋಟಲ್ ಆದ ಸರೆಂಡರ್ ಆಯರ್. ಎಸ್ ಹರೇ ಕೃಷ್ಣ. ಏರ್ನಲ್ಲ ಪ್ರಶ್ನೆ ತನಕ ಏನೋಲಿ. ಹರೇ ಕೃಷ್ಣ. ಎಸ್ ಹರೇ ಕೃಷ್ಣ. ಎಸ್ ಕಾಂಡ ಒಂಜಿ ನಮ್ಮ ಈ ಭಾವಾರ್ಥ ತುಲ ಏನಿದ ಭಾವಾರ್ಥ ಬಾರಿ ಶೋಕೇತನ್ ಒಂದು ಒಂಜಿ ಭಾವಾರ್ಥ ಪ್ರಭಾವ ಬಂದ್ರೆ ಒಂಜಿ ಭಾವಾರ್ಥ ನಮ್ಮ ಕಾಂಡದ ತನ್ನ ಒಂದು ನಂಗೆ ಮರ್ದಿತ್ತಿಲ್ಲ ಇಡೀ ದಿನಕ್ಕೆ ನಂಗೆ ಫುಲ್ ಕೃಷ್ಣ ಪ್ರಜ್ಞೆ ಒಪ್ಪೆರೆ ಹಾಕೊಂಡು ಪ್ರಭುವಾದ ಭಾವಾರ್ಥ ಮಾಮೂಲಿ ಭಾವಾರ್ಥ ಆಯ್ತು. ಈ ಸರಿ ಕೃಷ್ಣ ಏನಾದ್ರು ಪ್ರಶ್ನೆ ತನಕ ಏನೋಲಿ ಪ್ರಶ್ನೆ ಉಂಟಾಗ